ಸೋಲ್ಮೆಲು ನಿಗಲ್ ತೂಂದುಲ್ಲರು ತುಳು ನ್ಯೂಸ್ ಯಾನಕುಮಾರ್ ವಿಟ್ಲ ಒಂದು ತುಳು ವಾರ್ತೆ ಇತ್ತೆ ಮಲ್ಲ ಸುದ್ದಿಲು ಕುಡ್ಲದ ಬಸ್ಲಿಗೆ ಕನ್ನಡ ಸ್ಟಿಕ್ಕರ್ ಅಭಿಯಾನದ ವಿರುದ್ಧ ತುಳು ಭಾಷೆ ಪೊರಂಬಾಟಗಾರರನ ಆಕ್ರೋಶ ಸಿಆರ್ಝೆಡ್ ವ್ಯಾಪ್ತಿಯಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆಗೆ ಒತ್ತಾಯ ಸದನಡೆ ಸ್ವರದಿರ್ತಿನ ಶಾಸಕರು ವೇದವ್ಯಾಸ್ ಕಾಮತ್ ಹೆದ್ದಾರಿ ಬುಡ್ನ ಲಾರಿ ಉಂತುದೀತಿನ ರಿಕ್ಷಾ ಬೊಕ್ಕ ಬೈಕ್ಗೂ ಗುದ್ದುದು ಒರಿಯಗ ಗಂಭೀರ ಗಾಯ ಉಡುಪಿಡು ಪರ್ದ ಅಶ್ಲೀಲವಾದ ಅವಾಂತರ ಮಲ್ತಿನ ವಿಕಲಚೇತನ ವ್ಯಕ್ತಿ ಕುಡ್ಲಡ್ 15 ತೊಲೈ ಬೇಲೆ ಮಲ್ಪೆರೆ ಸುರು ಮಲ್ಪೆರೆಗುಂಡು 153 ತ್ಯಾಜ್ಯ ವಿಲೇವಾರಿ ಗಾಡಿಲು ತುಳು ಭಾಷೆನ ರಾಜ್ಯದ ರಡ್ಡನೆ ಅಧಿಕೃತ ಭಾಷೆ ಮಲ್ಪುಡು ಪನ್ಪಿನ ಬೊಬ್ಬೆ ಏತೋ ವರ್ಷರ್ದಿಂಚೆ ಕೇನೊಂದುಂಡು ಐನ ನಡುಟು ಕುಡ್ಲಡ್ ಕುಡಾ ತುಳು ಬೊಕ್ಕ ಕನ್ನಡದ ಗಲಾಟೆ ಎದುರುಗು ಬೈದುಂಡು ಕುಡ್ಲಡ್ ಮಸ್ತ್ ಸಿಟಿ ಬಸ್ಲೆಗ್ ಕನ್ನಡ ರೂಟ್ ಸ್ಟಿಕ್ಕರ್ ಅಂಟಾದು ಅಭಿಯಾನ ಮಲ್ತೊಂದಿಪ್ಪನ ಪೊರ್ತುಡು ಬಸ್ ಸಿಬ್ಬಂದಿಲು ತುಳು ಭಾಷೆ ಪೊರಂಬಾಟಗಾರರು ತುಳುನಾಡು ಕನ್ನಡ ಹೇರಿಕೆ ಮಲ್ಪರೆಗೆ ಸಾಧ್ಯ ಇಜ್ಜಿ ಪಂದು ಆಕ್ರೋಶ ವ್ಯಕ್ತಪಡಿಸದಿರು ಆರ್ಟಿಒ ಬೊಕ್ಕ ಕನ್ನಡ ಪರ ಸಂಘಟನೆಲಿಡ್ದು ಖಾಸಗಿ ಬೊಕ್ಕ ರೂಟ್ ಬಸ್ಲೆಗ್ ಕನ್ನಡ ನಾಮಫಲಕ ಸ್ಟಿಕ್ಕರ್ ಅಳವಡಿಕೆ ಅಭಿಯಾನ ನಡತ್ತುಂಡು ಮಸ್ತ್ ಖಾಸಗಿ ಬಸ್ಲೆಡ್ ಆಂಗ್ಲ ಭಾಷೆದ ನಾಮಫಲಕ ಇತ್ತುಂಡು ಅಂಚಿನ ಬಸ್ಲೆಗ್ ಕನ್ನಡ ನಾಮಫಲಕದ ಸ್ಟಿಕ್ಕರ್ ಅಳವಡಿಕೆದ ಒಟ್ಟುಗೂ ಸ್ಟಿಕ್ಕರ್ದ ಕಾಸು ವಸೂಲು ಮಲ್ತೊಂದು ಇತ್ತೇರು ಒಂದುವೇ ಪೊರ್ತುಡು ತುಳು ಕನ್ನಡದ ಚರ್ಚೆ ಶುರುವಾತುಂಡು ಕನ್ನಡ ಪರ ಹೋರಾಟಗಾರರನ್ನ ಈ ಬೇಲದ ವಿರುದ್ಧ ಬಸ್ದ ದನಿನಕಲು ಬೊಕ್ಕ ತುಳುವೇರು ಆಕ್ರೋಶ ವ್ಯಕ್ತಪಡಿಸದಿರು ಆಡು ಭಾಷೆ ಇಲ್ಲಿ ತುಳು ಇರುವುದಲ್ಲಿ ಏನೂ ಇದಿಲ್ಲ ಬಟ್ ಮಾಧ್ಯಮದಲ್ಲಿ ಕನ್ನಡ ಯಾಕಂದರೆ ಕರ್ನಾಟಕಕ್ಕೆ ಕನ್ನಡವೇ ರಾಜ ಸೊ ಅದಕ್ಕೆ ಮುಖ್ಯ ಭಾಷೆ ಕನ್ನಡ ಇರಲಿ ಬಟ್ ಎರಡನೇ ಭಾಷೆ ಆಡು ಭಾಷೆ ತುಳು ಇರುವುದಕ್ಕೆ ನಮ್ಮ ತುಳುವರು ಯಾರು ಅಬ್ಜೆಕ್ಷನ್ ಮಾಡುವುದಿಲ್ಲ ಯಾವುದೇ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಈಗ ಬಸ್ಸನ್ನು ಕೆಲವು ಮಾಲಕರು ನಮಗೆ ಕೊಟ್ಟಿರುವಂಥ ಪರ್ಮಿಟಲ್ಲಿ ಈ ರೀತಿಯ ಯಾವುದೇ ಮಾರ್ಗಸೂಚಿಗಳಿಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ ಸರ್. ಅದು ಅವರಿಗೆ ನೋಡಿ ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡದ ನೀರನ್ನು ಕುಡಿದು ಕನ್ನಡದವರಿಂದ ಹಣ ಮಾಡುವಂಥದ್ದಲ್ಲಿ ಇದೊಂದು ಎಲ್ಲ ರಾಜ್ಯದಲ್ಲಿ ಅವರವರ ಮಾತೃಭಾಷೆಗೆ ಇದು ಕೊಡುವಂಥದ್ದು ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರದಲ್ಲಿ ಇರ್ಬೋದು. ಅದು ಬಸ್ ಮಾಲೀಕರಿಗೆ ಒಂದು ಪರಿಜ್ಞಾನ ಇರಬೇಕಿತ್ತು. ಬಟ್ ಈಗ ಸರ್ಕಾರದಲ್ಲಿ ಏನಾಗ್ತಾಯಿದೆ, ಹೊಸ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ, ಹಿಂದಿನ ಸರ್ಕಾರ ಸಹ ಅದನ್ನು ಕಾನೂನು ಮಾಡಲಿಕ್ಕೆ ಹೋಗಿದ್ದರು ಕಡ್ಡಾಯ ಅಂತೇಳಿ. ಅದನ್ನು ಈಗ ಸದ್ಯದಲ್ಲಿ ಈಗಿನ ಸರ್ಕಾರ ಕಡ್ಡಾಯವಾಗಿ ನಾಮಫಲಕ ಒಂದಲ್ಲ ಎಲ್ಲ ಆಡಳಿತದಲ್ಲಿ ಕನ್ನಡವನ್ನು ಮಾಡಬೇಕಂತೇಳಿ ಈಗ ಇವನು ನಗರ ಪಾಲಿಕೆಯಲ್ಲಿ ಸಹ ನಾಮಫಲಕಗಳು ಮಂಗಳೂರಲ್ಲಿ ಕನ್ನಡದ ಕೆಲವು ಕಡೆ ಚಿಕ್ಕದಾಗಿದೆ, ಕೆಲವು ಕಡೆ ಇಲ್ಲವೇ ಇಲ್ಲ. ಈ ಬಗ್ಗೆ ಸಹ ಒಂದು ಅಭಿಯಾನ ಮಾಡ್ತಾ ಇದ್ದೇವೆ. ಬಟ್ ನಮ್ಮ ನಗರ ಪಾಲಿಕೆ ಅಧಿಕಾರಿಗಳ ಸಹಕಾರ ಅಷ್ಟಕ್ಕಷ್ಟೇ ಇದೆ, ಅವರು ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನೋಡಿ, ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ 80% ಕನ್ನಡದಲ್ಲಿ ಇರಬೇಕಂತೇಳಿ ಟ್ರೇಡ್ ಲೈಸೆನ್ಸ್ ಕೊಡುವಾಗಲೇ ಇದೆ. 80% ದೊಡ್ಡದಾಗಿ ಕನ್ನಡ, 20% ಬೇರೆ ಭಾಷೆಯಲ್ಲಿ ಇರ್ಬೋದು ಅಂತೇಳಿ. ಬಟ್ ಇಲ್ಲಿ ಏನಾಗಿದೆ, 80% ಇಂಗ್ಲೀಷು, 20% ಕನ್ನಡ. ಕೆಲವು ಕಡೆ ಕನ್ನಡದ ಇದುವೇ ಇಲ್ಲ. ಯಾಕಂದರೆ ಈಗಿನ ಆರೋಗ್ಯ ಅಧಿಕಾರಿಗಳು ಅದಕ್ಕೆ ಟ್ರೇಡ್ ಲೈಸೆನ್ಸ್ ಕೊಡುವಂಥದ್ದು ಪರವಾನಗಿ ಕೊಡುವಾಗ ಅವರು ಚೆಕ್ ಮಾಡಬೇಕಾಗಿತ್ತು. ಆ ಒಂದು ಚೆಕ್ಕಿಂಗ್ ಸಹ ಸಿಬ್ಬಂದಿ ಕೊರತೆ ಅಥವಾ ಬೇರೆ ಕಾರಣಗಳಿಂದ ನಡೀತಾ ಇಲ್ಲ. ಬಟ್ ಇಲ್ಲಿಗೆ ಬಂದ ಅಧಿಕಾರಿಗಳು ಸಹ ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಯಾನ ತೋರಿಸುವುದಿಲ್ಲ. ಅದೇ ನಮಗೆ ಕನ್ನಡ ಅಭಿಮಾನ ತುಂಬ ಬೇಸರ ಆಗಿದೆ. ಈಗ ಇದೇ ಮುಂದುವರೆದರೆ ಅಥವಾ ಇದನ್ನೊಂದು ಅಭಿಯಾನದ ರೀತಿಯಲ್ಲಿ ಮಾಡಿದರೆ ನಾವು ಖಂಡಿತವಾಗಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೀವಿ ಅಂತ ಕೆಲವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಸರ್, ಅದು ಯಾವುದೇ ಇದರಲ್ಲಿ ಕರ್ನಾಟಕದಲ್ಲಿ ಅಥವಾ ಮಂಗಳೂರಲ್ಲಿ ಒಂದು ಅಭಿಯಾನಕ್ಕೆ ವಿರೋಧ ಇದ್ದಿದ್ದೆ. ಬಟ್ ಕನ್ನಡವೇ ರಾಜ. ಇಲ್ಲಿ ನಮ್ಮದು ಮಾತೃಭಾಷೆ, ನಾಡ ಭಾಷೆ ಎಲ್ಲವೂ ಕನ್ನಡವೇ. ಬಟ್ ತುಳು ಭಾಷೆಯಲ್ಲಿ ಯಾರು ವಿರೋಧ ವ್ಯಕ್ತಪಡಿಸುವುದಿಲ್ಲ. ಬಟ್ ತುಳು ಲಿಪಿಯಲ್ಲಿ ಇವತ್ತು ಬರೆದ್ರೆ ನನಗೆ ಅಥವಾ ನಿಮಗೆ ಓದಲಿಕ್ಕೆ ಅಸಾಧ್ಯ. ಯಾಕಂದರೆ ಎಲ್ಲರಿಗೂ ತುಳು ಲಿಪಿಯ ಜ್ಞಾನ ಇರುವುದಿಲ್ಲ. ಕೇವಲ ಇಡೀ ದಕ್ಷಿಣ ಕನ್ನಡದಲ್ಲಿ 5% ಜನರಿಗೆ ತುಳು ಲಿಪಿಯ ಜ್ಞಾನ ಇರ್ಬೋದು. ತುಳು ಭಾಷೆಯನ್ನು ಹಾಕುವ, ಏನದಲ್ಲಿ ನಮ್ಮದು ಅಭ್ಯಂತರ ಇಲ್ಲ. ಬಟ್ ಪ್ರಧಾನವಾಗಿ ಕರ್ನಾಟಕಕ್ಕೆ ಕನ್ನಡವೇ ರಾಜ. ತಮ್ಮ ಹೆಸರು? ನಂದು ಜಿ ಕೆ ಭಟ್, ಸಾರ್ವಜನಿಕ ಹೋರಾಟಗಾರ ಮತ್ತು ಇದರದ್ದು ಯಾವುದು ಕನ್ನಡ ಪರ ಸಂಘಟನೆಗಳ ಒಂದು ಸದಸ್ಯ. ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ವಿಶೇಷವಾಗಿ ಈ ತುಳುನಾಡಿನ ಪ್ರದೇಶದಲ್ಲಿ ತುಳು ಮಾತಾಡುವವರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ತುಳು ಭಾಷೆಯನ್ನು ಎರಡನೆಯ ರಾಜ್ಯ ಭಾಷೆಯನ್ನು ಮಾಡಬೇಕಂತ ಹೇಳೋ ಕೂಗಿರುವ ಒಂದು ಹೊತ್ತಿಗೆಯಲ್ಲಿ ಇಂಥ ಒಂದು ಹೇರಿಕೆ ನನ್ನ ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳುವ ಒಂದು ಅನಿಸಿಕೆ ನಂದು. ಸರಿ, ಈಗ RTO ಇಲಾಖೆಯವರನ್ನು ಜೊತೆಗೂಡಿಯವರು ಈ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಸೊ ಮುಂದಕ್ಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ, RTO ಅಧಿಕಾರಿಯನ್ನೇ ಮುಂದಿಟ್ಟುಕೊಂಡು ಮಾಡ್ತೀವಿ ಅನ್ನೋಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಮಾಹಿತಿಯ ಕೊರತೆ ಅವರಿಗಿರಬೇಕು. ಯಾಕಂತೇಳಿದರೆ RTO ಒಂದು ಪರ್ಮಿಟ್ ಕ್ಲಾಸಲ್ಲಿ ಯಾವುದೇ ರೀತಿಯ, ನನ್ನ ತಿಳುವಳಿಕೆ ಪ್ರಕಾರ ಯಾವುದೇ ರೀತಿಯ ಮಾಹಿತಿ ನಮಗಿಲ್ಲ. ಈ ಭಾಷೆ ಡೆಸ್ಟಿನೇಷನ್ ಬೋರ್ಡ್ ಬರಿಬೇಕು ಜನರ ಒಂದು, ಅದು ಯಾಕಂತೇಳಿದರೆ ಬಸ್ ಯಾವ ರೀತಿ, ಯಾವ ರೂಟ್ ನಂಬರ್ ಎಲ್ಲಿಗೆ ಹೋಗ್ತದೆ, ಜನರ ಕನ್ವೀನಿಯನ್ಸಿಗೋಸ್ಕರ ಮಾಡಿರುವಂಥದ್ದು. ಇದೇ ಭಾಷೆಯಲ್ಲಿ ಮಾಡಬೇಕಂತ ಇಲ್ಲ. ಆದರೆ ಮುಂದಿನ ದಿವಸಗಳಲ್ಲಿ RTO ಮುಖಾಂತರ ನಮಗೆ ಫೈನ್ ಹಾಕುವಂಥದ್ದು ಅಂಥದ್ದು ಮಾಡಿದರೆ ನಾವು ಕೂಡ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಖಂಡಿತವಾಗಿ ನಾವು ಕೂಡ ಸಿದ್ಧರಿದ್ದೇವೆ. ಅಂಥದ್ದು ಯಾವುದು ಹೇರಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳೋ
ಒಂದು ಹಂತಕ್ಕೆ ರಿಕ್ವೆಸ್ಟ್ ಮಾಡಿದರೆ ನಾವು ಏನೋ ಒಂದು ನೋಡ್ಬೋದು ಬಿಟ್ಟರೆ ಹೇರಿಕೆಯನ್ನು ಮಾಡಲಿಕ್ಕೆ ನಾವಂತೂ ಕಾಣಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆದ CRZ ವ್ಯಾಪ್ತಿಡ್ ಸಾಂಪ್ರದಾಯಿಕ ಮರಳುಗಾರಿಕೆ ಸುರುಮಲ್ಪುನ ವಿಚಾರಡ್ ಸರ್ಕಾರದ ಅನಗತ್ಯ ವಿಳಂಬ ನೀತಿದ ಬಗೆಟ್ ಬೆಳಗಾವಿದ ಅಧಿವೇಶನಡ್ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಿ ವೇದವ್ಯಾಸ್ ಕಾಮತ್ ಸ್ವರದಿರ್ತೀರು. ಇತ್ತನೆ ಪೊಯ್ಯೆ ಮಸ್ತ್ ಪಿರಿಯ ಆತಿನೆಡ್ದು ಜನಕ್ಲೆಗ್ ಪೊಯ್ಯೆ ಕೈಕು ತಿಕ್ಕೊಂದಿಜ್ಜಿ ನನಲ CRZ ವಲಯದಲ್ಪ ಪೊಯ್ಯೆ ದೆಪ್ಪುನ ಬೇಲೆ ಶುರುವಾಯ್ಜಿಂಡ ಕಟ್ಟಡ ನಿರ್ಮಾಣದ ಬೇಲೆ ಪೂರ ಉಂತುನ ಪೋಡಿಗೆ ಉಂಡು ಐನೇ ನಂಬುದು ಜೀವನ ನಡಪವನ ಕಾರ್ಮಿಕರ ಕುಟುಂಬದಕುಲು ಭಾರಿ ಸಂಕಷ್ಟಗ ಬೂರುನ ಬಗೆಟ್ ಅಂಚನೆ ಆರ್ಥಿಕವಾದ ಜಿಲ್ಲೆಗ್ ನಷ್ಟ ಆಪಿನ ಬಗೆಟ್ ಅಂಚನೆ ಒಟ್ಟಾರೆಯಾದ ಜಿಲ್ಲೆಡ್ ಆತಿನ ಪೊಯ್ಯದ ಸಮಸ್ಯೆದ ಬಗೆಟ್ ಸದನಡ್ ಸ್ವರ ಜಿಲ್ಲೆಡ್ ಪೊಯ್ಯದೆಪ್ಪುನ ಬೇಲೆ ಉಂತಾದು ಮಸ್ತ್ ತಿಂಗಳು ಕರೆದು ಪೋತುಂಡು ಐನು ಕುಡೋರ ಸುರುಮಲ್ಪುನ ಬಗೆಟ್ ಜಿಲ್ಲಾಧಿಕಾರಿಲೇನ ಮುತಾಲಿಕೆಟ್ ಇಪ್ಪಿನ 7 ಜನ ಸದಸ್ಯರಿಪ್ಪುನ ಸಮಿತಿ ಪರಿಶೀಲನೆ ಮಲ್ತದು ಅಗತ್ಯ ಕ್ರಮದ ಸಂಪೂರ್ಣ ವರದಿನ ಬೆಂಗಳೂರಿಗೂ ಕಡಪುಡ್ದು ಕೊಡ್ತುಂಡು ಆಂಡ ಇನಿಮುಟ್ಟ ಅನುಮತಿ ಬೈಜಿ ಸದ್ಯ ಜಿಲ್ಲೆಡು ಒವ್ವೇ ಕಾಮಗಾರಿಗ್ಲ CRZ ಪೊಯ್ಯೆ ತಿಕ್ಕೊಂದಿಚ್ಚಿ ಬರ್ಪಿನ ದಿನಟ್ ಲೋಕಸಭಾ ಚುನಾವಣೆ ಘೋಷಣೆ ಆಂಡ ಕೂಡ ಮಸ್ತ್ ತಿಂಗೋಲು ಪೊಯ್ಯೆ ತಿಕ್ಕಂದೆ ಬಾರಿ ಬಂಗದ ಪರಿಸ್ಥಿತಿ ಆಯರೆಗುಂಡು ಇತ್ತೆ ಜಿಲ್ಲಾಡಳಿತದ ಹಂತಡ್ ಮಾತ ಅಗತ್ಯ ಕ್ರಮಕ್ಲೇನು ಪೂರೈಸದು ವರದಿನ ಕಡಪುಡ್ದು ಇತ್ತುಂಡಲ ನನಲ ನಿರಾಪೇಕ್ಷಣ ಪತ್ರ ಕೊರಂದೆ ಅನಗತ್ಯ ವಿಳಂಬ ನೀತಿನ ಅನುಸರಿಸೊಂದುಂಡು ನಮ್ಮ ಜಿಲ್ಲೆಡ್ ಎಂಸ್ಯಾಂಡ್ನ ಸಾಧ್ಯ ಹತ್ತಂಡಲ ಬೇತೆ ಉಪಯೋಗಕ್ಕೆ ಮಾತ್ರ ಬಳಸೊಂದುಂಡು ಅವು ಬುಂಡ ಇಲ್ಲು ಕಟ್ಟರೆ ಜಾಸ್ತಿ ಉಪಯೋಗ ಮಲ್ತೊಂದಿಜ್ಜಿ ಒಂದು ಮಾನ್ಯ ಸಭಾಧ್ಯಕ್ಷರಿಗ್ಲ ತೆರೆದಿನ ವಿಚಾರ ಅಂಚಾದು ಇತ್ತನೆ ನಿರಾಪೇಕ್ಷಣ ಪತ್ರ ಕೊರ್ದು ಸಾಂಪ್ರದಾಯಿಕ ಮರಳುಗಾರಿಕೆದ ಆರಂಭಗ್ ಅನು ಮಲ್ತು ಕೊರುಡುಂದು ಮನವಿ ಮಲ್ತಿರು. ಪ್ರಶ್ನೆ ನಂಬರ್ 762 ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರನ್ನ ಕೇಳಿದ್ದೆ. ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಉತ್ತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಸಮಸ್ಯೆಯಿಂದಾಗಿ ಅಭಿವೃದ್ಧಿ ಕಟ್ಟಡ ಕಾಮಗಾರಿಗಳು ಸ್ಥಗಿತವಾಗಿರುವುದನ್ನು ಕಂಡುಬರುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನಾನು ಕಳೆದ ಏಪ್ರಿಲ್ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆದ ನಂತರ ಇವತ್ತಿನ ತನಕ CRZ ವಲಯದಲ್ಲಿ ಮರಳು ತೆಗೆಯುವಂಥ ಅವಕಾಶಗಳ ಅನುಮತಿ ರಾಜ್ಯದ ಸರ್ಕಾರದ ವತಿಯಿಂದ ಕೊಡಲಿಲ್ಲ. ಕಳೆದ ಹಲವಾರು ವರ್ಷಗಳಿಂದ CRZ ವಲಯದಲ್ಲಿ ಮರಳನ್ನು ತೆಗಿತಾ ಇದ್ದಾರೆ. ಆದರೆ ಈ ವರ್ಷ ಮರಳು ತೆಗೆಯದೇ ಇದ್ದು ಕೂಡ ಅವರಿಗೆ ಸರ್ಕಾರಕ್ಕೆ ಅದರ ಗಮನ ಬಂದಿರೋದಿಲ್ಲ ಅಂತ ಹೇಳುವಂಥದ್ದು ಮಾಹಿತಿ ತಪ್ಪು. ಇವತ್ತು ಎಲ್ಲ ಕನ್ಸ್ಟ್ರಕ್ಷನ್ ಲೈನ್ಗಳು ಆಗ್ತಾ ಇದೆ. ತಮಗೂ ಗೊತ್ತಿದೆ, ತಾವು ಕೂಡ CRZ ವಲಯದಿಂದಲೇ ಆಯ್ಕೆಯಾಗಿ ಬಂದಿದ್ರಿ. ಇವತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ 3 ಯೂನಿಟ್ಗೆ 15,000 ರಿಂದ 16,000 ರೂಪಾಯಿ ಅನ್ನ ಪಡ್ಕೊಂಡು ಇವತ್ತು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗಾಗಿ ನಾನ್ CRZ ವಲಯದ ಮರಳನ್ನು CRZ ವಲಯದ ಮರಳಿಗೆ ಹೋಲಿಕೆ ಮಾಡಿಕೊಂಡು ಆ ರೀತಿಯ ಕಾಮಗಾರಿಗಳ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. ನಾನ್ CRZ ಅಲ್ಲಿ ಇವರು ಮರಳು ಸಿಗ್ತಾ ಇದೆ, ಬಟ್ CRZ ವಲಯದ ಮರಳು ಆ ಕನ್ಸ್ಟ್ರಕ್ಷನ್ ವರ್ಕ್ಗಳಿಗೆ ಮನೆ ಕಟ್ಟುವವರಿಗೆ ಅಗತ್ಯ ಇದೆ. ಅದು ಇವತ್ತಿಗೂ ಅನುಮತಿ ಆಗಿಲ್ಲ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 7 ಮೆಂಬರ್ಸ್ ಕಮಿಟಿಯಲ್ಲಿ ಎಲ್ಲ ಆಗಿ ಬೆಂಗಳೂರಿಗೆ ಬಂದಿದೆ. ಇಲ್ಲಿಂದ ನಿರೀಕ್ಷಣಾ ಪತ್ರ EC ಪಡ್ಕೊಳ್ಬೇಕಾಗಿದೆ, ಡೈರೆಕ್ಟ್ರಿಗೆ ಬಂದಿದೆ. ಅಲ್ಲಿ ಕೂಡ ಒಂದು ಸಭೆ ಆಗಿದೆ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಅಲ್ಲಿಂದ ಅದ ನಂತರ ಯಾವುದೇ ಅನುಮತಿ ಬಂದಿಲ್ಲ. ಇನ್ನು ಈಗಾಗಲೇ ಈ ಏಪ್ರಿಲ್ ನಂತರ ಈಗ ಡಿಸೆಂಬರ್ ಬಂದಿದೆ, 7-8 ತಿಂಗಳು ಯಾವುದೇ ಕಾಮಗಾರಿಗಳಿಗೆ CRZ ಮರಳು ದೊರೆತಿಲ್ಲ. ಇನ್ನು ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಘೋಷಣೆ ಆದರೆ ಇನ್ನು ಈ 1 ವರ್ಷ ಚಿಲ್ಲರೆ ಯಾವುದೇ CRZ ವಲಯದ ಮರಳು ಸಿಗದೆ ಕೂಲಿ ಕಾರ್ಮಿಕರು ಬಂದವರು ಪುನರಪಿಲಿ ಕೆಲಸ ಇಲ್ಲ ಅಂತೇಳಿ ಕೆಲಸ ಬಿಟ್ಟು ಅವರು ಊರಿಗೆ ಹೋಗುವಂಥ ಪರಿಸ್ಥಿತಿ. ಆ ಕಟ್ಟಡದ ಸಾಮಗ್ರಿಗಳ ಯಾರೆಲ್ಲ ಮಾರಾಟ ಮಾಡ್ತಾರೆ ಅವರಿಗೆ ತೊಂದರೆ, ಆರ್ಥಿಕವಾಗಿ ಕೂಡ ಹೊಡೆತ ಬೀಳುವಂಥದ್ದು. ಇದರ ಮಧ್ಯದಲ್ಲಿ ಎಲ್ಲ ರೀತಿಯ ಕಾಮಗಾರಿಗಳಿಗೆ ವೇಗ ಕೊಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಮಾನ್ಯ ಗಣಿ ಸಚಿವರು ಇದನ್ನು ಗಮನವನ್ನು ಇಟ್ಕೊಳ್ಬೇಕು. CRZ ವಲಯದಕ್ಕೆ ಈಗಾಗಲೇ 8 ದಿಬ್ಬ, ಅಂದರೆ ಪಾಲ್ಗುಣಿ ನದಿಯಲ್ಲಿ 5 ದಿಬ್ಬ ಮತ್ತು ನೇತ್ರಾವತಿಯಲ್ಲಿ 3 ದಿಬ್ಬಗಳನ್ನು ಗುರುತಿಸಿಕೊಂಡು ತಮಗೆ ಬಂದಿದೆ. ಅತಿ ಶೀಘ್ರದಲ್ಲಿ ತಾವೊಂದು ಅದನ್ನು ECಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಅದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೈಗೆತ್ತಿಕೊಳ್ಳಿಕ್ಕೆ ಆಗತ್ತೆ. ಮಂತ್ರಿಗಳಿದ್ದು ಬಹಳಷ್ಟು ಅಗತ್ಯ ಇರುವಂಥದ್ದು ಆ ಪ್ರದೇಶಕ್ಕೆ. ಆದ ಕಾರಣ ಏನಾದ್ರು ಮಾಡಿಕೊಂಡು ಆದಷ್ಟು ಅವಕಾಶ ಕೊಡಬೇಕಾಗ್ತದೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಿಮ್ಮ ಉತ್ತರ ಕರ್ನಾಟಕದರು ಮತ್ತು ಮಂಗಳೂರು ಮತ್ತು ಉಡುಪಿ ಎಲ್ಲ ಭಾಗದಿಂದ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆನೇ ಆಗಿದೆ ಮತ್ತು ಒಂದು ಮೀಟಿಂಗನ್ನು ಮಾಡಿದ್ದೀವಿ. ಆದಷ್ಟು ಬೇಗನೆ ಇದ್ರ ಬಗ್ಗೆ ಒಂದು ಕ್ರಮ ಉತ್ತರದಲ್ಲಿ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಸ್ಯಾಂಡ್ ಅಂತ ಹೇಳುವಂಥದ್ದೆಲ್ಲ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕಿಗೆ ಸ್ಯಾಂಡ್, ಈ ರೋಡು ಮತ್ತು ಇನ್ನಿತರಕ್ಕೆ ಉಪಯೋಗ ಆಗುವುದು ಬಿಟ್ಟರೆ ಈ ಮನೆ ಕಟ್ಟುವಂಥ ವ್ಯವಸ್ಥೆಗಳಿಗೆ ಸ್ಯಾಂಡ್ ಅಧ್ಯಕ್ಷರಿಗೂ ಗೊತ್ತಿದೆ ಬಹಳಷ್ಟು ಉಪಯೋಗ ಆಗೋದು ಕಡಿಮೆ. ಅದಕ್ಕಾಗಿ ತಮ್ಮ ಮೂಲಕ ನಾನು ಮಂತ್ರಿಗಳ ಹತ್ರ ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡೋದು,
ಈಗಾಗಲೇ ಡೈರೆಕ್ಟರ್ ಆಫೀಸ್ ಮತ್ತು ಮಂತ್ರಿಗಳ ಕಚೇರಿಗೆ ಬಂದಂಥ ECಯನ್ನು ನಿರೀಕ್ಷಣಾ ಪತ್ರವನ್ನು ಆ 8 ಡಿಪೋಗಳಿಗೆ ತೆಗೆಯಲಿಕ್ಕೆ ಅವಕಾಶಗಳನ್ನು ತಕ್ಷಣವಾಗಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಹತ್ರ ನಾನು ಮತ್ತೆ ಕೇಳಿಕೊಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ತಾನೇ ನಮ್ಮ ಸ್ನೇಹಿತರಂತ ವೇದವ್ಯಾಸ ಅವರು ಮಾತಾಡ್ದಂಗೆ ಈ ಎಮ್ಸ್ಯಾಂಡ್ ಬಗ್ಗೆ, ಈ ಎಮ್ಸ್ಯಾಂಡ್ ಬಂದ ಮೇಲೆ ಪ್ರಾರಂಭ ಆದಮೇಲೆ ಮರಳಿನ ಡಿಮ್ಯಾಂಡು ಕಡಿಮೆ ಆಗಿದೆ ದೊಡ್ಡ ದೊಡ್ಡ ಊರುಗಳಲ್ಲಿ. ಏನು ಸಾಕಷ್ಟು ಎಮ್ಸ್ಯಾಂಡ್ ಈಗ ಉಪಯೋಗ ಆಗ್ತಾಯಿತ್ತು ಬೆಂಗಳೂರಂಥ ಪ್ರದೇಶದಲ್ಲಿ. ಮತ್ತು ಈಗ ಅವರು ಇದ್ರ ಬಗ್ಗೆ ಏನೋ ಸೂಕ್ತ ಕ್ರಮ ತೆಗೆದುಕೊಳ್ಳ್ರಿ ಎಂದಿದ್ದಾರೆ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಆದಷ್ಟು ಬೇಗನೆ ಇದ್ರ ಬಗ್ಗೆ ಅಧ್ಯಕ್ಷ ಒಂದು ಈಗ ಅವ್ರು ಕೇಳ್ತಾ ಇರೋದು ಈಗ ECಯನ್ನ ಕೊಡ್ಲಿ ಅಂತ. EC ಕೊಡ್ಲಿಕ್ಕೆ ಏನ್ ಸಮಸ್ಯೆ ಇದೆ ಅಂತ ಹೇಳಿ, ಏನೋ ಸಮಸ್ಯೆ ಇದ್ರೆ ಕಾನೂನಲ್ಲಿ ಅದೇನಾದ್ರು ಪರಿಹಾರ ಮಾಡಿ. ಏನು ಸಮಸ್ಯೆ EC ಕೊಡ್ಲಿಕ್ಕೆ ಲೇಟ್ ಮಾಡಿರೇನಾಗುತ್ತೆ? ಸಮಸ್ಯೆ ಏನಿಲ್ಲ, ಅಧಿಕಾರಿಗಳ ಹತ್ರ ಇದ್ರೆ ಈಗ ನಾಳೆ ದಿವಸನೇ ನಾವು ಮಾತಾಡ್ಬಿಟ್ಟು ಏನಾಗಿದೆ ಸೂಕ್ತ ಪರಿಹಾರ ಹುಡುಕ್ತೇವೆ. ಅಧ್ಯಕ್ಷ, ನಮ್ಮ ಜಿಲ್ಲೆಯಲ್ಲಿ ಮೀನುಗಾರಿಕಾ ವ್ಯವಸ್ಥೆಗೆ 3 ತಿಂಗಳು ನಿಲ್ತದೆ. ಅದು ಮಾತ್ರ ಅಲ್ಲ, ಮರಳು ತೆಗಿಲಿಲ್ಲ ಅಂತೇಳಿ ಆದ್ರೂ ಕೂಡ ನಾಳೆ ಬೋಟ್ಗಳು ಒಳಗಡೆ ಬರುವಂತ ಸಮಸ್ಯೆಗಳು ಇದೆ. ಹಾಗಾಗಿ ನಾವು ಮೈನಿಂಗ್ ಮಾಡಬೇಕಾದಂತ ವ್ಯವಸ್ಥೆಗಳು ಕೂಡ ಇದೆ. ಇಲ್ಲ ಅಂದ್ರೆ ಮರಳು ಹೂಳೆತ್ತುವಂತ ಕೆಲಸ ಆಗಿಲ್ಲ ಅಂದ್ರೆ ಅದು ಸಮಸ್ಯೆ ಇದೆ. ಅದಕ್ಕೆ ಅವಕಾಶ ತಕ್ಷಣ ಕೊಡಬೇಕು ಅಂತೇಳಿ ಕೇಳ್ತೀವಿ. ಹೆದ್ದಾರಿ ಬಿಡ್ದು ಸರ್ವಿಸ್ ರಸ್ತೆಗೆ ನುರ್ಕುದು ಬತ್ತಿನ ಲಾರಿ ಉಂತುದಿತ್ತಿನ ರಿಕ್ಷಾ ಬೊಕ್ಕ ಬೈಕ್ಗೆ ಗುದ್ದುದು ಒರಿಯಾಗ ಗಂಭೀರ ಗಾಯ ಆತಿನ ಘಟನೆ ಮುಲ್ಕಿಡ್ ನಡತಂಡು. ಈ ಭಯಾನಕ ದೃಶ್ಯ CC ಕ್ಯಾಮರಾಡು ಸೆರೆ ಆತಂಡು. ಮೈನ್ಸ್ ಲಾರಿದ ಚಾಲಕೆ ಅಜಾಗರೂಕತೆಟ್ಟು ಚಾಲನೆ ಮಂತ್ಲಿನೆಟ್ಟು ಲಾರಿ ಹೆದ್ದಾರಿ ಬಿಡ್ದು ಸರ್ವಿಸ್ ರಸ್ತೆಗೆ ನುರ್ಕುದು ಬತ್ತದು ಉಂತುದು ಇತ್ತಿನ ರಿಕ್ಷಾ ಬೊಕ್ಕ ಬೈಕ್ಗೆ ಗುದ್ದುದುಂಡು. ಈ ಘಟನೆಡು ಬೈಕ್ ಸವಾರಿ ಸಂಗಪ್ಪ ಪನ್ಪಿನಾರಿಗೆ ಗಂಭೀರ ಗಾಯ ಆತಂಡು. ಲಾಡ್ಜ್ಡ್ ವಾಚ್ಮ್ಯಾನ್ ಆಯ್ನ ಸಂಗಪ್ಪ ಅವ್ರನ್ನ ಮಗಳೇನು ಬಸ್ ಸ್ಟ್ಯಾಂಡ್ಗೆ ಬುಡ್ರೆಗೆ ಬತ್ತದು ಇತ್ತೇರು. ಮಗಳು ಸವಿತಾಗಲ ಎಲ್ಲಿ ಪೆಟ್ಟ ಆತಂಡು. ರಸ್ತೆದ ಬರಿಟು ಕುಲ್ದಿನ ಕೂಲಿ ಕಾರ್ಮಿಕರು ನಂಚಿ ಲಾರಿ ಬತ್ತದುಂಡು. ಆಂಡ ಕುಜಲ್ದಾತ್ ಅಂತರಡು ಕೂಲಿ ಕಾರ್ಮಿಕರು ಬಚಾವಾಯರು. ಘಟನೆಡು ಕರ್ತವ್ಯಡಿತ್ತಿನ ಪುಂಜು ಪೊಲೀಸ್ ಸಿಬ್ಬಂದಿಗಳ ಗಾಯ ಆತಂಡು. ಮುಲ್ಕಿ ಠಾಣಾ ಪೊಲೀಸರು ಲಾರಿನ ಟ್ರೇಸ್ ಮಲ್ತದು ವಶಕ್ಕತೆ ತೊಂದು ಚಾಲಕನ ಬಂಧನ ಮಲ್ತದೇರು. ಉಡುಪಿ ಶ್ರೀಕೃಷ್ಣ ಮಠದ ಪರಿಸರಡು ವಿಕಲಚೇತನ ವ್ಯಕ್ತಿಯೊರಿ ಪರ್ದು ಅಶ್ಲೀಲವಾದ ನಡತುಂದಿ ನಡೆದು ಒಂತೆ ಪೊರ್ತು ಪೋಡಿಗೆದ ವಾತಾವರಣ ಸೃಷ್ಟಿಯಾಂಡು ಪರ್ದು ಇತ್ತಿನ ಜನರ್ದಾದ ಪೊಂಜನಕಲು ಯಾತ್ರಾರ್ಥಿಲು ಪೋಡಿತೊಂದಿನ ಘಟನೆ ನಡತಂಡು. ವಿಕಲಚೇತನ ವ್ಯಕ್ತಿ ಪರ್ದು ಅಶ್ಲೀಲವಾದ ನಡತೊಂದಿ ನಡೆದು ಉಡುಪಿ ಶ್ರೀಕೃಷ್ಣ ಮಠದ ಪರಿಸರಡು ಪೋಡಿಗೆದ ವಾತಾವರಣ ಸೃಷ್ಟಿಯಾದ ಪೊಂಜನಕಲು ಯಾತ್ರಾರ್ಥಿಲು ಪೋಡಿತೊಂಡೇರು. ಮಠದ ಸಿಬ್ಬಂದಿಲು ಕೋರ್ನ ಮಾಹಿತಿ ಹಿಡಿದು ಸಮಾಜ ಸೇವಕರಾಯಿನ ನಿತ್ಯಾನಂದ ಒಳಕಾಡು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಅಧಿಕಾರಿಲೇನ ಸಹಕಾರದ್ದು ಆ ವ್ಯಕ್ತಿನ ವಶಗದೆ ತೊಂದು ಪರ್ತಿನ ಅಮಲು ಜತ್ತಿ ಬೊಕ್ಕ ಆಯನ ಊರು ಕೇರಳಗ್ ರೈಲಿಡು ಕಡಪುಡ್ದು ಕೊರಿಯರು. ಪುನರ್ವಸತಿ ಕೇಂದ್ರದ ಅಧಿಕಾರಿ ಜಯಶ್ರೀ ಮಠದ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಡು ಭಾಗಿಯಾದಿತ್ತೇರು. मैं हूँ घर जाने के लिए लॉटरी की सुई से और स्कूटी वो ऊपर रखा साइकिल. हाँ वो ही ऊपर रखा. ತ್ಯಾಜ್ಯ ವಿಲೇವಾರಿಗೆ ಬಂದು ಮಂಗಳೂರು ಮಹಾನಗರ ಪಾಲಿಕೆ ಪ್ರತಿ ವರ್ಷಲ ಕೋಟಿಗಟ್ಟಲೆ ಕಾಸು ವ್ಯಯಿಸೊಂದುಂಡು. ಅಂಚನೆ ಮೂಜಿ ತಿಂಗಳೊಡ್ದು ಉಂತಾದ ಇತ್ತಿನ 150 ಮೂಜಿ ತ್ಯಾಜ್ಯ ವಿಲೇವಾರಿ ಗಾಡಿಲು 15 ದಿನತ್ತ ಉಲಾಯಿ ಬೇಲೆ ಸುರು ಮಲ್ಪರೆಗೆ ಉಂಡು ಬಂದು ಪಾಲಿಕೆ ಅಧಿಕಾರಿಗಳು ಪಂತಿರು. ಮೂಜಿ ತಿಂಗಳ ಪಿರವು ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ದ ಅಡಿಟ್ ಮಂಗಳೂರು ಮಹಾನಗರ ಪಾಲಿಕೆ ತ್ಯಾಜ್ಯ ವಿಲೇವಾರಿಗೆ ಬಂದು 107 ಎಲ್ಯ ವೆಹಿಕಲ್ 30 ಟಿಪ್ಪರ್ 14 ಕ್ಯಾಂಪ್ಯಾಕ್ಟರ್ ಇಂಚಿನ ಒಟ್ಟಿಗೆ 150 ಮೂಜಿ ಗಾಡಿಲೇನು ಖರೀದಿ ಮಂತದಿತ್ತುಂಡು. ಖರೀದಿ ಮಂತದ ಚಾಲನೆ ತಿಕ್ಕದು ಸದ್ಯೋಗು ಮೂಜಿ ತಿಂಗಳು ಖರೀದುಂಡು. ಆಂಡ ಓವು ಗಾಡಿಲ ಸಾದಿಗೆ ಬೈದಿಜ್ಜಿ ಅವು ಬಿಡ್ದು ಕರಿನ ಮೂಜಿ ತಿಂಗಳೊಡ್ದು ನಗರದ ಮಣ್ಣಗುಡ್ಡ ಬೊಕ್ಕ ಬೈಕಂಪಾಡಿಡು ಗಾಡಿ ಉಂತದೇರು. ಇಂಚ ಉಂತಾದಿನ ಗಾಡಿಲು ಮಣ್ಣು ಪತ್ತುದುಂಡು, ರಂಗ್ ಮಾಜಿದುಂಡು, ನೀರು ಉಂತದು ಉಮ್ಮಿಲು ಪುಟ್ಟುಂದುಂಡು, ಬ್ಯಾಟೆರಳು ಹಾಳ ಒಂದುಂಡು. ಆಂಡ ಮಹಾನಗರ ಪಾಲಿಕೆ ಮಾತ್ರ ಪಾತ್ರಂದೆ ಮನಿಪಂದೆ ಕುಲ್ದುಂಡು.
ಮಂಗಳೂರು ಮಹಾನಗರ ಪಾಲಿಕೆ ವರ್ಷಗೂ ಕೋಟ್ಯಾಂತರ ರೂಪಾಯಿ ವ್ಯಯಿಸದು ಮುಂಬೈ ಮೂಲದ ಖಾಸಗಿ ಕಂಪನಿಗೆ ಕಜವು ವಿಲೇವಾರಿದ ಗುತ್ತಿಗೆ ಕೊಡ್ದಿತ್ತನು ಆಂಡ ಒಂದು ಮಲ್ಲ ಮಟ್ಟದ ನಷ್ಟ ಪಂದು ಪಾಲಿಕೆನೇ ಈ ಕಜವು ವಿಲೇವಾರಿಗೆ ಕಾರ್ಯಯೋಜನೆ ರೂಪಿಸದು ಗಾಡಿದೆ ತೊಂದುಂಡು ಆಯ್ತ ನಿರ್ವಹಣೆಗೆ 1 ವರ್ಷದ ಅವಧಿಗೆ ಟೆಂಡರ್ಲೆತ್ತಿತ್ತುಂಡು ಐನು ರಾಜ್ಯ ಸರ್ಕಾರ ನಿರಾಕರಿಸದಿತ್ತುಂಡು ಅಂಚದಿತ್ತೆ ಖಾಲಿ ಚಾಲಕ್ಕೆ ಬೊಕ್ಕ ತ್ಯಾಜ್ಯ ಸಂಗ್ರಹಕಾರ್ಯರೇನು ಮಾತ್ರ ಗುತ್ತಿಗೆ ಆಧಾರಡ್ ಪಾಲಿಕೆನೆ ನಿಯೋಜಿಸದು ಬೇಲೆ ಸುರುಮಲ್ಪುನ ತೀರ್ಮಾನ ಮಲ್ತುದುಂಡು ನನ್ನ 15 ದಿನದ ಉಲಾಯಿ ಗಾಡಿಲು ಬೇಲೆ ಸುರುಮಲ್ಪೆರ ಉಂಡು ಪಂದು ಪಾಲಿಕೆದ ಅಧಿಕಾರಿಲು ಪಂತೇರು ಒಂದು ಇನ್ನಿತ ತುಳು ವಾರ್ತೆ ನನಲಾತ ಸುದ್ದಿಲಿಗೆ ತೂಂದಿಪ್ಲೆ ತುಳು ನ್ಯೂಸ್.